ಕಥಾಬಿಂದು ಪ್ರಕಾಶನ ಸಂಸ್ಥೆಯಿಂದ ಕನ್ನಡದ ಕಂಪು ಸರಣಿ ಕಾರ್ಯಕ್ರಮವು ಜನವರಿ 12ರಂದು ನೇಪಾಳದ ಕುಟೆ ರೆಸಾರ್ಟ್ ಮತ್ತು ಸ್ಪಾ ಲೇಕ್ ಸೈಡ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಕಥಾಬಿಂದು ಪ್ರಕಾಶನದ ಪಿವಿ ಪ್ರದೀಪ್ ಕುಮಾರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಥಾಬಿಂದು ಪ್ರಕಾಶನ ಸಂಸ್ಥೆಯು ಕನ್ನಡದ ಕಂಪು ಸರಣಿ 1 ಕಾರ್ಯಕ್ರಮವು ಮಲೇಷ್ಯಾದ ಮಾರಿಯಮ್ಮ ದೇವಸ್ಥಾನದಲ್ಲಿ ಯಶಸ್ವಿಯಾಗಿ ನಡೆಸಿ ನಂತರ ದುಬೈಯಲ್ಲಿ ಸರಣಿ 2ರ ಕಾರ್ಯಕ್ರಮವನ್ನು ನಡೆಸಿ ಇದೀಗ ಜನವರಿ 12ರಂದು ಸಂಜೆ 5 ಗಂಟೆಗೆ ನೇಪಾಳದ ಪೋಖ್ರಾ ಕುಡಿ ರೆಸಾರ್ಟ್ ಮತ್ತು ಸ್ಪಾ ಲೇಕ್ ಸೈಡ್ನಲ್ಲಿ ನಡೆಯಲಿದ್ದು, ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ವೀರೇಶ್ ಪಾಟೀಲ್ ಕದಳ್ಳಿ ಅವರು ಆಗಮಿಸಲಿದ್ದಾರೆ. ಅಂದು ಕನ್ನಡ ಕೃತಿಗಳ ಬಿಡುಗಡೆ, ಅಂತಾರಾಷ್ಟ್ರೀಯ ಕವಿಗೋಷ್ಠಿ, ಲಕ್ಷ್ಮಿ ರೆಮಂಡಿಕುನ್ನ, ಜಯಾನಂದ್ ಎಸ್, ಪ್ರದೀಪ್ ಕುಮಾರ್ ಇವರಿಂದ ಕವಿಗೋಷ್ಠಿ ನಡೆಯಲಿದೆ. ಕನ್ನಡ ಚಲನಚಿತ್ರ ಗೀತೆಗಳ ರಸಮಂಜರಿ, ಭರತನಾಟ್ಯ ಕಾರ್ಯಕ್ರಮವು ನಡೆಯಲಿದೆ ಎಂದು ಹೇಳಿದರು. ಕುಟಿ ರೆಸಾರ್ಟ್ ಅಂಡ್ ಸ್ಪಾ ಲೇಕ್ ಸೈಡ್ ಪೋಖ್ರಾ ನೇಪಾಳದಲ್ಲಿ ನಮ್ಮ ಕಾರ್ಯಕ್ರಮ ದಿನಾಂಕ 12 ಜನವರಿ ಸಂಜೆ 5ರಂದು ಈ ಕಾರ್ಯಕ್ರಮ ನಡೆಯಲಿದೆ. ಅಂದು ಕವಿಗೋಷ್ಠಿ ಮತ್ತು ಕನ್ನಡ ಕೃತಿ ಭಾವಬಿಂದು ಕವನ ಸಂಕಲನ ನಮ್ಮ ಜಯಾನಂದ ಪಿರಾಜಿ ಅವರದು ಕವನ ಸಂಕಲನ ಅಂದು ಬಿಡುಗಡೆಗೊಳ್ಳಲಿದೆ. ಕವಿಗೋಷ್ಠಿಯಲ್ಲಿ ಸುಮಾರು 10 ಜನ ಆಯ್ದ ಕವಿಗಳು ಕರ್ನಾಟಕದ ವಿವಿಧ ಭಾಗಗಳಿಂದ ಬಳ್ಳಾರಿ, ಬೆಳಗಾವಿ, ಬೆಂಗಳೂರು, ಮೈಸೂರು, ಹೀಗೆ ಮಂಗಳೂರು ಕಡೆಯಿಂದ ತುಂಬಾ ಬೇರೆ ಬೇರೆ ಕಡೆಯಿಂದ ಆಗಮಿಸಿದಂತ 10 ಜನ ಕವಿಗಳಿಂದ ಕವಿಗೋಷ್ಠಿ ಹಾಗೂ ಮತ್ತೆ ಈ ಕಾರ್ಯಕ್ರಮದ ಮುಖ್ಯ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್, ಗೋಲ್ಡನ್ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ನೇಪಾಳ ಇವರು ಈ ಕಾರ್ಯಕ್ರಮದಲ್ಲಿ ಈ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅಧ್ಯಕ್ಷರಾಗಿ ನಮ್ಮ ಡಾಕ್ಟರ್ ಸುರೇಶ್ ನಗರಗುಡಿಯವರು ವಹಿಸಿಕೊಳ್ಳಲಿದ್ದಾರೆ. ಈ ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟಾಗಿ ಮೂಡಿ ಬರುತ್ತೆ ಅಂತ ನಮ್ಮ ಒಂದು ಕಲ್ಪನೆ ಇದೆ. ನಿಮ್ಮೆಲ್ಲವರ ಒಂದು ಪ್ರೋತ್ಸಾಹ ನಮಗೆ ಬೇಕೆಂದು. ಇದೇ ವೇಳೆ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಲಾಯಿತು. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಸುರೇಶ್ ನಗರಗುಳಿ, ಜಯಾನಂದ್ ಎಸ್ ಪೆರಾಚೆ, ಪಿಂಗಾರ ಪತ್ರಿಕೆಯ ಸಂಪಾದಕರಾದ ರೇಮಂಡ್ ಡಿಕುನ್ನ ಉಪಸ್ಥಿತರಿದ್ದರು.